ಎರಡನೇದು ನನ್ನ ಕ್ಷೇತ್ರದ ಅಥವಾ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಈ ರೀತಿ ಅವಮಾನ ಆಗುವುದನ್ನು ನಾವು ಸಹಿಸಲ್ಲ. ಉಡುಪಿ ಖಾಸಗಿ ಕಾಲೇಜಿನಲ್ಲಿ ವಿಡಿಯೋ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ನಿಮ್ಮ ಅಕ್ಕನಾಗಿ ವಿನಂತಿಯನ್ನು ಮಾಡುತ್ತೇನೆ. ನನ್ನ ಗಮನಕ್ಕೆ ಇಂತಹ ಯಾವುದಾದ್ರೂ ಘಟನೆ ಕಂಡು ಬಂದರೆ ಗಮನಕ್ಕೆ ತನ್ನಿ. ಲವ್ ಜಿಹಾದ್ ಮತಾಂತರ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ ಎಂದರು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಘಟನೆ ಏನು, ಸತ್ಯಾಸತ್ಯತೆ ಏನು, ಅದು ಹೊರಗೆ ಬರಬೇಕೆಂದವರು ಆಗ್ರಹಿಸಿದರಲ್ಲದೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಕಳೆದ 1 ವರ್ಷದಿಂದ ನಡೀತಾ ಇದೆ ಅಂದರೆ ಏನು ನಡೀತು, ಮತ್ತು CC ಕ್ಯಾಮರಾದಲ್ಲಿ ಏನು ರೆಕಾರ್ಡ್ ಆಗಿದೆ, ಮೊಬೈಲಲ್ಲಿ ಏನು ರೆಕಾರ್ಡ್ ಆಗಿದೆ, ಅದರ FSL ರಿಪೋರ್ಟ್ ಏನು, ಸತ್ಯಾಸತ್ಯತೆ ಏನು, ಇದು ಆಚೆ ಬರಲಿ. ಅದಕ್ಕಿಂತ ಹೆಚ್ಚು ನಾನು ಏನೂ ಹೇಳಲ್ಲ. ಯಾಕಂದರೆ ಅವರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಬೇಕು, ಅವರ ಮಾತಿನ ಆಧಾರದಲ್ಲಿ ನಾನು ಮಾತಾಡುವಂಥ ಅಗತ್ಯ ಇಲ್ಲ. ಒಂದು. ಎರಡನೇದು, ನನ್ನ ಕ್ಷೇತ್ರದ ಅಥವಾ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಈ ರೀತಿ ಅವಮಾನ ಆಗುವುದನ್ನು ನಾವು ಸಹಿಸಲ್ಲ. ಡಿಜೆಹಳ್ಳಿ, ಕೆಜೆಹಳ್ಳಿ ಮತ್ತು ಹುಬ್ಳಿ ಶಿವಮೊಗ್ಗದ ಪ್ರಕರಣಗಳು, ಈ ಪ್ರಕರಣದಲ್ಲಿ ಯಾರು ಆರೋಪಿಗಳು ಇವತ್ತು ಅರೆಸ್ಟ್ ಆಗಿದ್ದಾರೆ, ಜೈಲಲ್ಲಿದ್ದಾರೆ. ಅವರು ಅಮಾಯಕರು, ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒಬ್ಬ ಶಾಸಕರು, ಕಾಂಗ್ರೆಸ್ಸಿನ ಶಾಸಕರು ತನ್ವೀರ್ ಸೇಠ್ ಪತ್ರ ಬರೀತಾರೆ. ಇದರ ಮೇಲೆ ಕ್ರಮವನ್ನು ಜರುಗಿಸಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಇಲಾಖೆಗೆ ಸೂಚನೆಯನ್ನು ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾವ ಡಿಜೆಹಳ್ಳಿ ಕೆಜೆಹಳ್ಳಿ ಕೇಸ್ ಇದೆ, ಮೊದಲು ನಾನು ಅಲ್ಲಿಗೆ ಹೋದಂಥವಳು, ಇಡೀ ಪೊಲೀಸ್ ಸ್ಟೇಷನನ್ನು ಸುಟ್ಟಾಕಿದ್ರು. ಪೊಲೀಸರೆಲ್ಲ ವಾಹನ ಸುಟ್ಟೋಗಿತ್ತು, ಎಲ್ಲ ಹಿಂದೂಗಳ ಮನೆ ಸುಟ್ಟೋಗಿತ್ತು, ಅಲ್ಲಿರುವಂಥ ನಿಮ್ಮದೇ ಶಾಸಕರ ಮನೆಯನ್ನು ಸುಟ್ಟಾಕಿದ್ರು. ಶ್ರೀನಿವಾಸ ಕಣ್ಮೂರ್ತಿಯವರ ಮನೆ ಪೂರ್ತಿ ಸುಟ್ಟೋಗಿತ್ತು. ಶಿವಮೊಗ್ಗದಲ್ಲಿ, ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಅಟ್ಯಾಕ್ ಮಾಡಿದರು. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ನಿಷೇಧ ಆಗಿದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಇವತ್ತು ಅದೇ ವ್ಯಕ್ತಿಗಳು SDPIಯ ಕಾರ್ಯಕರ್ತರು, ಅದರ ಪದಾಧಿಕಾರಿಗಳು ಜೈಲಲ್ಲಿದ್ದಾರೆ. ಅಂಥವರನ್ನು ನೀವು ನಿರಪರಾಧಿಗಳು, ಅಂಥವರು ಅಮಾಯಕರು ಅಂತ ಹೇಳಿ ರಾಜ್ಯದ ಒಬ್ಬ ಗೃಹ ಸಚಿವ ಪತ್ರ ಬರೀತಾನೆ. ರಾಜ್ಯದ ಒಬ್ಬ ಗೃಹ ಸಚಿವ ಅಧಿಕಾರಿಗಳಿಗೆ ಕೇಸನ್ನು ತಗೊಂಡು ಮಾಡಿ ಫೈಲಲ್ಲಿ ಅನ್ನುವಂಥದ್ದನ್ನು ಹೇಳ್ತಾರೆ ಅಂತಂದರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ?